the 3 countries in the world. ಕೆಲವರು ಗೊತ್ತಿಲ್ಲ. Yes. Hi guys, welcome back to my YouTube channel. ಇಂಗ್ಲೆಂಡ್ ಕಾಲೇಜ್ ಇಂಟರ್ ಕಾಲೇಜ್ ಫೆಸ್ಟ್ ಅವನುಂಡು ಅಂಚಾನ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೆ. ನಮ್ಮ ಕಾಲೇಜಿಗೂ ಬೇತೆ ಕಾಲೇಜಿದ ಸ್ಟೂಡೆಂಟ್ ನಕಲು ಬರ್ಪೇರು ಕಾಂಪಿಟೇಷನ್ಗೋಸ್ಕರ ಅಂಚದು ವಾಲಂಟಿಯರ್ಸ್ ನಕ್ಲಿಗೆ ನೀವು ಸಾರಿ ಸುತ್ತೊಂದು ಪಾರುಂಡು ಅಂಚಾನ್ ಎಂಕ್ಲ ಸಾರಿ ಸುತ್ತೊಂದು ಪಾರುಂಡು ಆಯ್ನತ್ತು ಬ್ಲಾಗ್ ಮನ್ಪೆ ದಯಪಂಡ ವಾಲಂಟಿಯರ್ಸ್ ನಕ್ಲಿಗೆ ಒಂಜೊಂಜಿ ಬೇಲೆ ಕೊಡ್ತೇರೆ ಅಂಚಾನ್ ಎಂಕ್ಲೊಂಜಿ ಬೇಲೆ ಕೊಡ್ತೇರೆ ಎನ್ನ ಬೇಲೆ ಆಗಿ ಬುಕ್ಕ ಯಾನು ಬ್ಲಾಗ್ ಮನ್ಪೆ ಬುಕ್ಕ ಏರ್ ಮತ್ತೆ ಚಾನಲ್ ಫಸ್ಟ್ ಟೈಮ್ ತೊಗೊಂಡಿಲ್ಲ ಅದನ್ನತ್ತು ಬೇಗ ಸಬ್ಸ್ಕ್ರೈಬ್ ಮನ್ಪ್ಲೆ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಅಂಡ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಗಂಟೆ ಏಲಾರಂಡ್ ನನ್ನ ಪಿದಾಡೋಡು ಕಾಲೇಜಿಗೆ ಬೇಗ ಬರ್ರೆ ಬಂತೀರು ದಯಪಂಡ ಬುಲ್ಪುಡ್ದೆ ಸ್ಟಾರ್ಟ್ ಅಪ್ಪುಂಡು ಬೇಲೆ ಮತ್ತು ಅಂತಾರೆ ಗೊತ್ತಿಪ್ಪುಂಟಿಲ್ಲ ಅದು ನಾನು ಕಾಲೇಜ್ ಇರ್ತಿಕ್ವೆ ರಾಧಾ ರಾಧಾ ಅಯ್ಯೋ ಈ ಮುದಿ ಮುಗುಂಬೆದಿ ಯಾವತ್ತೂ ಕಿರಿಕಿರಿನೇ ಎಷ್ಟೊತ್ತಿಗೂ ರಾಧಾ 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 ಅಂತಾನೆ ಇರ್ತದೆ तो उसने अपना चेहरा नहीं बताया आखिर उसके अंदर कौन है राजा गंगाधर राव क्रांति गुरु हम अंतिम बार पूछ रहे हैं तुमसे बताओ ನಾನೇನೆಲ್ಲ ಮಾಡಿದ್ದೆ ಗೊತ್ತಾ ಇದು ಖುದ್ದು ನನಗೆ ಫಾಸ್ಟ್ ಪ್ರಥಮ ಸಿಕ್ಕಿದ್ರಿ ಇದೆಲ್ಲ ನನ್ನ ಆಸ್ತಿ ಇದಿಷ್ಟೆಲ್ಲ ನನ್ನ ಆಸ್ತಿ ಎಲ್ಲ ಆಸ್ತಿ ನಾನು ಅದು ರಾಜ ಆಗಿದೆ ಹೇಗೆ ರಾಜ ಆಗಿದೆ ಅಂತ ನೋಡ್ತೀರಾ ನಾನಾರು ಕಶ್ಯಪ ಬ್ರಹ್ಮನ ಮಗ ಎಲ್ಲ ಮರಣ ಶಕ್ತಿಯನ್ನೇ ಕೆಟ್ಟವ ವೀರ ನಾನು ಅದರ ವಿತಲ ಪಾತಾಳಗಳನ್ನು ಮೆಟ್ಟಿ ವೀರನನ್ನೇ ಗೆಲ್ಲಿಸಿ ಇಂಥವ ನಾನು ಅದೇ ನಾನು ಇಲ್ಲೇ ಹತ್ತಿರದ ವನದಲ್ಲಿ ವಾಸಿಸುತ್ತಿದ್ದೇನೆ ನಾನು ಭಿಕ್ಷೆಗೆಂದು ಇಲ್ಲಿ ಬಂದಿದ್ದೇನೆ ಭವತಿ ಭಿಕ್ಷಾಂತಿ ಇಲ್ಲಿ ಯಾರೂ ಇಲ್ಲ ರಾಮನೂ ಇಲ್ಲ ಲಕ್ಷ್ಮಣನೂ ಇಲ್ಲ ಇವಳೊಬ್ಬಳೇ ಇರುವಳು ಇವಳನ್ನು ಅಪಹರಿಸಿಕೊಂಡು ಹೋಗಲು ಇದೇ ಸರಿಯಾದ ಸಮಯ ನನ್ನ ತಂಗಿ ಶೂರ್ಪನಕ್ಕೆ ಮೂಗು ಕೊಯ್ದನಲ್ಲೇ ಆ ರಾಮ
हमको क्यों ऐसा बनाया तेरा जिससे पड़ गया पाला अच्छे को गलत कर डाला तेरा कोई दोस्त Enak bikla, panna baikla, puttur namurtada, nure, inca panudu, yenna ratte pata. But when it comes to practical sense, women are much better. Yeah. So we will start. We have the scholars here, Dilshan and Dikshita there. So this is team A, this is B, this is C, this is D, and this is E. So my interesting question. Tamil is the official language of 3 countries in the world. Kelavaru gothirlikke. How's on? One of the countries is India, the other one is nearest neighboring country Sri Lanka, which is the third country where Indian Tamil is the official language. Yes, Hindi. You can guess because there is no negative marking here. I can say Yatra Prathibha Avsara Prapnoti. It's a beautiful saying in Sanskrit. That means where talent meets opportunity. ಅವಕಾಶಗಳು ಮತ್ತು ಪ್ರತಿಭೆಗಳು of Chakravaka Government First Grade College. ಮಾನ್ಯ ಶ್ರೀಧರವರು ಸರ್ ದಯಮಾಡಿ ಎಲ್ಲ ಪ್ರೈಸ್ಗಳನ್ನು ಕೊಡಬೇಕು. So Diksha ji of Chakravaka, third prize in folk song. Second place goes to Rakshita of Port Saraswati GFGC Surya. Goes to Jivita of Government First Grade College, Veltangali. Next event of the day was mono acting. Third place in mono acting, Ekapatra Vinod, goes to Divya M of Widely. ಸಿಕ್ಕದು ಗೊತ್ತಿತ್ತು ನನಗೆ ಸಣ್ಣ ಮಾಡಿದ Acting is led by Chandrika of Team Venuka GFTC Bengaluru. Mono acting ನಲ್ಲಿ ಅತ್ಯುತ್ತಮವಾದಂತಹ ಪ್ರತಿಭೆಯನ್ನು ತೋರಿಸಿದ ಆಕ್ಟಿಂಗ್ ಟ್ಯಾಲೆಂಟ್ ತೋರಿಸಿದ ಪ್ರಥಮ ಬಹುಮಾನ ವಿಜೇತೆ ಟೀಮ್ ಚಕ್ರವಾಕ ರೇಷ್ಮಾ. That's the first place in mono acting. So it was a team. Third place goes to team. ಫಸ್ಟ್ ಇವರಿಗೆ ಸಿಕ್ತು. Chakravaka of ಚಂದ ತಪ್ಪಲಿಲ್ಲ ಅವರು ಚಂದಾಗಿದೆ. ಫಸ್ಟ್ ಡ್ಯಾನ್ಸ್ ಮಾಡಿದ್ರು ನಾವೇಳಿ ಚಂದಾಗಿದೆ The second place in film dance goes to Government First Grade College, Jidekallu. So that is the team from Jidekallu, Sri Raganpur, Government First Grade College, Jidekallu. Congratulations.
the first place, first place, government first grade college, Bettapadi. ಜೀನ್ಸ್ ಹಾಕಿ ಮಾಡಿದ್ದಾರೆ ಗೊತ್ತಾಯ್ತು. ಇಲ್ಲಿ ನಂಗೆ ಚಂದ ಇವರದಾಗಿತ್ತು ಇದಿತ್ತ ಇದು ಲಾಸ್ಟಿಗೆ ಆದ Third place goes to Sudhakar from ತುಳು. ಫಸ್ಟ್ ಪ್ಲೇಸ್ ಅವನಿಗೆ ಅದು ಫ್ಯಾನ್ ಜಾಸ್ತಿ ಇಲ್ಲ ಅವಳು ಚಂದ ಮಾಡಿದ್ದಾಳೆ. And second place in Tulu city goes to, this is wonderful, ಮಾತೃಭಾಷೆ ಬೇರೆ ಇದ್ರೂ ಕೂಡ ತುಳುವಲ್ಲಿ ಅಷ್ಟು ಚೆನ್ನಾಗಿ ಮಾತಾಡುವಂಥ ಸಪ್ಮ ಭಾಷಾ ಸೌಹಾರ್ದತೆ ಬಗ್ಗೆ ನಾವು ಮಾತಾಡ್ತೇವೆ. ಅದು ಒಂದು ರಿಯಲ್ ಎಕ್ಸಾಂಪಲ್ ಸಪ್ಮ ವಾಟ್ ದ ಸೆಕೆಂಡ್ ಪ್ಲೇಸ್ ಇನ್ ತುಳು ಸಿಟಿ ರಾಷ್ಟ್ರಭಾಷಣ. And the first place in Tulu city goes to none other than Divya from Bettapadi. We had English essay. ತುಂಬ ಚೆನ್ನಾಗಿ ಡ್ರಾಯಿಂಗ್ Next event of the day was painting. I request Shantaram sir to give away the prizes. Third place goes to Shazma of Government First Grade College, Mudipu. Painting now on display ಮಾಡಿದ್ದೇವೆ but you can see the paintings later. Second place in painting competition goes to Manish SK of Chakravati GFTC Class 3. And the winner of painting competition is from Government First Grade College, Jidekallur. You all know the third place was that by Government First Grade College, Jidekallur, Vidya and Prithibha. And second place in this competition was backed by Rohan and Arun from Government First Grade College, Bandwal. ಇದು ಇವರು ರೆಕಾರ್ಡಿಂಗ್ ವೈಸಿಗೆ ಕೂತಿದ್ದಾರೆ ಹಾಗೆ ಪ್ರೈಸ್ ಸಿಕ್ಕಿದೆ ಅವರಿಗೆ. The first place in this competition was once again for Dr. P. Dayanand Pai and Satish Pai, Government First Grade College. ನೋಡಿ ಓದ್ಲಿ And Rahul K. ಬಾಕಿದೆ ಓವರಾಲ್ ಚಾಂಪಿಯನ್ಸ್ ಅಂಡ್ ರನ್ನರ್ಸ್ ಅಪ್. ಅದಕ್ಕಿಂತ ಮೊದಲು ಎಲ್ಲ ಟೀಮ್ನವರಿಗೆ ನಮ್ಮ ಕಡೆಯಿಂದ ಈ ಸ್ಪರ್ಧೆಗೆ ಸೋಲಿನ anybody from government please come and collect Ramito and Professor Ivan Francis Lobo sir. Siddhakatte. ನೋಡೋಣ ಹೇಳು ಅದನ್ನು ಸರಿ ಒಬ್ಸರ್ವ್ ಮಾಡಿದ್ರೆ ಸಾಕು. ನಮ್ಮ ಧರ್ಮಕ್ಕೆ ಬುಕ್ ಹೋಗಿದೆ ನಮ್ಮದೇ ಕೊಡ್ಬೋದು. ನಂದು ಯೂಸ್ಲೆಸ್ ಅದು. And it's time to announce the champions of Prathibha. For Prathibha 2023, overall champions are Government First Grade College, Class 3. ನಾನು ಅವಳನ್ನೇ ಅವರನ್ನು ನೋಡಿ ನಾ ಹೇಳಿಲ್ಲ ಈ ಸತಿ ಸಹ ಕಾಸ್ಟ್ ಹೇಳಿದ್ದಾಳ ಅಲ್ಲಿ ಸಹ ವಿನ್ನದವರಿ ಇಲ್ಲಿ ಸಹ ವಿನ್ನದವರಿ ರಶಿಶಾಲಿದ್ದಾರೆ ಮ್ಯಾಂಗ್ಳೂರಿನ
Make all the demons quiet. Yeah, we were built to thrive. ವಿಡಿಯೋದಲ್ಲಿ ಬಂದರೆ ಸುಮ್ಮನೆ ಆಯ್ತಾ ಹೊಸ ಲಿಪ್ಸ್ಟಿಕ್ ಹಾಕಿದ್ದಾಳೆ ನಮ್ಮದಾಯ್ತು ಇವತ್ತು ಪ್ರೋಗ್ರಾಮ್ ಕನ್ನಡದಲ್ಲಿ ಹೇಳ್ತಿದ್ದೆ ಇನ್ನಿತ ಪ್ರೋಗ್ರಾಮ್ ಆಂಡಿ ನಾನು ಇಲ್ಲಡೆ. ಹಲೋ ಗಾಯ್ಸ್, ಇದು ಇವತ್ತಿನ ಫೆಸ್ಟಲ್ಲಿ ಪ್ರತಿಭಾ 2023 ಅಲ್ಲಿ ಚಕ್ರವಾಕ ಎಂಬ ಟೀಮ್ ವಿನ್ ಆಗಿದೆ ಗಾಯ್ಸ್. ಯಾವ ಸ್ಟ್ರೀಟ್ ಬೇಕಿದಾಗಿದೆ ಅದು ಗೊತ್ತಿಲ್ಲ ಗಾಯ್ಸ್, ನನ್ನ ಹೆಸರು ಮಾತ್ರ ಚಕ್ರವಾಕ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಹೌದೆಲ್ಲ ಶಾಂತರಾಮ್ ಮಾತ ಖಾಲಿ ಖಾಲಿ ಹತ್ತನು. ಫಸ್ಟ್ ಟೈಮ್ ನಾನು ಸಾರಿ ಸುತ್ತಿದ್ದು, ನಂಗೆ ಸಾರಿ ಸುತ್ತದು ನಡಪಿರಲ್ಲ ಗೊತ್ತಿತ್ತು. ಬಾರಿ ಬಂಗಾಡು ನಡತ್ತೊಂದು ಬರ್ತದ ನೋಡಿ. ಈಗ ಬೆಳಿಗ್ಗೆ ಎಷ್ಟು ಚಂದ ಇತ್ತು, ಈಗ ನೋಡಿ ಕಪ್ಪ ಅವರೆಲ್ಲ ಸಹ ಚಂದ ಇರಲ್ಲ ಗಾಯ್ಸ್. ಅವ್ರು ಸುಮ್ಮನೆ ಮೇಕಪ್ ಹಾಕ್ಬಿಟ್ಟು ಕೆಲಸ ಒಂದು ಮಾಡಲಿಲ್ಲ ಗಾಯ್ಸ್. ಕೆಲಸ ಒಂದು ಸಾಕು, ನಿನಗೇನು ಕೂತ್ಕೊಂಡಿದ್ದದು ಎಂತ ಮಾಡಿದ್ದು ಹೇಳೋ. ನಾನು ಇವರು ನಮ್ಮ ಸರ್ ಐಸ್ ಕ್ರೀಮಿಗೆ ಹಣ ಕೊಟ್ಟಿದ್ದಾರೆ ಗಾಯ್ಸ್. ಅಕ್ಷತೆ ಇಲ್ಲ ಬ್ಲಾಗ್ ಅಲ್ಲಿ ಬರ್ತದೆ ಸರ್ ನಿಮ್ಮದು. ಇವ್ರು ನಮ್ಮ ಸರ್ ನೋಡಿ ಜ್ಯೂಸ್ ಕುಡಿಲಿಕ್ಕೆ ಹಣ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ತಲೆ ಹೋಗ್ತೀನಿ. ನಮ್ಮ 3 ಜನ
ಮುಗ್ಲಿಗೆ ಸಂಕಟ ಬೇಲೆ ಮಾಡ್ತಾರೆ ನೆಕ್ಕೆ ಕೆಲಸ ಸೀರೆ ಮೇಂಟೈನ್ ಮಾಡುದು ನೋಡು ನಾವು ಗ್ರೇಟ್ ನಾವೀಗ ಇಷ್ಟು ಮೇಂಟೈನ್ ಮಾಡಿದ್ದೇವೆ ಹೌದು ಒಂದು ಸರ್ ನಮಕ್ ಸುಸ್ತಾಯಿನಕ್ ಕಾಸು ಕೊಡ್ತೀರು ಜ್ಯೂಸ್ ಪರಿಯರ್ ಅಂಚೆ ಜ್ಯೂಸ್ ಪರಿಯರ್ ಉಂಟಗಲ್ಲಿಟ್ಟಿದ್ದಾರೆ ಕಲಿ ಉಂಟು ನಂಗೆ ಗ್ರೀನ್ ಅದಲ್ಲ ಅದರ ಹಿಂದೆ ಉಂಟಲ್ಲ ಸಿಟ್ರಾನ್ ನಂಗೆ ಅದು ನಂಗೆ ಆರೆಂಜ್ ನಂಗೆ ಆರೆಂಜ್ ಎರಡು ಗ್ರೀನ್ ಮೂರು ಗ್ರೀನ್ ಮೂರು ಆರೆಂಜ್ ಜ್ಯೂಸ್ ಪರನುಲ್ಲ ಮುಳ್ಳು ಸಪ್ಲೈಯರ್ ಉಳ್ಳೇರು ನೋಡು ಸಾರಿ ಹಾಕಿದವರೇ ಕೆಲಸ ಮಾಡುದು ಬಾಕಿ ಕೂತಿದ್ದಾರೆ ರೆಡಿ ಇಟ್ಕೊಳ 1 2 3 ಸ್ಟಾರ್ಟ್ ಚಿಯರ್ಸ್ ರೆಡಿ 1 2 3 ಸ್ಟಾರ್ಟ್ ಚಿಯರ್ಸ್